ಏನಿದು? ಚಿತ್ರಾನ್ನ. ಕೆನಡಾದಲ್ಲಿ 3 ದಿನ ರಜಾ, ಸ್ಯಾಟರ್ಡೆ ಸಂಡೇ ರಜಾನೆ. ಸೊ ಮಂಡೇನೂ ರಜಾ ಇರೋದ್ರಿಂದ ಲಾಂಗ್ ವೀಕೆಂಡ್ ಒಂದ್ ರೌಂಡ್ ಹೊರಗಡೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ? ಎಲ್ಲಿ ಇಲ್ಲೇ ಒಂದು 1000 ಐಲ್ಯಾಂಡ್ ಅಂತ ಇದೆ, ಒಂದು 3 hour ಆಗುತ್ತೆ ನಮ್ಮ ಟೊರೊಂಟೊ ಇಂದ. ಅಲ್ಲಿ ಹೋಗ್ತಾ ಇದೀವಿ. ಅಂಡ್ ಜೊತೆಗೆ ನೀವು ನೋಡ್ತಾ ಇದ್ದೀರಾ, ಆಫ್ಟರ್ ಲಾಂಗ್ ಟೈಮ್ ಪೂಜಾ ಬಂದಿದ್ದಾರೆ ನಮ್ಮ ವಿಡಿಯೋ ಅಲ್ಲಿ. ಅವ್ರು ಇಷ್ಟು ದಿನ ಯಾಕೆ ಕಾಣಿಸಿರ್ಲಿಲ್ಲ ವಿಡಿಯೋ ಅಲ್ಲಿ ಅಂದ್ರೆ, ಅವರು ಇಂಡಿಯಾಗ ಹೋಗ್ಬಿಟ್ಟಿದ್ರು. ಇಂಡಿಯಾಗ ಹೋಗಿ 4 months ಫುಲ್ ಮಜಾ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಹೋಗಿ ಸ್ವಲ್ಪ ದಿನದಲ್ಲಿ ಅಲ್ಲಿ ಫುಲ್ ಲಾಕ್ ಡೌನ್ ಆಗ್ಬಿಡ್ತು. ಇಲ್ಲೂ ಫ್ಲೈಟ್ ಬ್ಯಾನ್ ಮಾಡಿದ್ರು. ಸೊ ಅವ್ರಿಗೆ ಬರಕ್ಕೆ ಆಗಿರ್ಲಿಲ್ಲ ವಾಪಸ್ ರಿಟರ್ನ್. ಇವಾಗ ಹೆಂಗೆಂಗೋ ಸುತ್ತ ಹಾಕೊಂಡು ಫೈನಲಿ ಆಫ್ಟರ್ 4 months ಬಂದಿದ್ದಾರೆ. ಫುಲ್ ಮಜಾ ಮಾಡಿದ್ರಿ ಅಲ್ವಾ ಇಂಡಿಯಾದಲ್ಲಿ? ನಾವು ಕಾಯ್ತಾ ಇದ್ದೀವಿ ಇಂಡಿಯಾಗ ಹೋಗಕ್ಕೆ. ಅವ್ರು ಹೋದವರೇ ಬಂದಿರ್ಲಿಲ್ಲ. ನಾವು ಬೆಳಗ್ಗೆ ಆಲ್ಮೋಸ್ಟ್ 5:30 ಹೊರಟಿದ್ದೀವಿ. ಇವಾಗ ಆಲ್ಮೋಸ್ಟ್ 9:15 ಆಗ್ತಾ ಬಂತು. 9:30ಗೆ ನಮ್ಗೊಂದು ಕ್ರೂಸ್ ಇದೆ, ಅದನ್ನ ನಾವು ತಗೋಬೇಕು ಅಲ್ಲಿಂದ. ಸೊ ಇವಾಗ ಬೇಗ ಬೇಗ ಹೋಗ್ತಾ ಇದೀವಿ. ರೀಚ್ ಆಗಿ ಅದರಲ್ಲೇ ಹೋಗೋಣ, ಆಮೇಲೆ ಅದು ಹೋದ್ಮೇಲೆ ಟಾಟಾ ಮಾಡೋದು ಬೇಡ ಅಂತ ಸ್ವಲ್ಪ ಹರಿಬರಿಯಲ್ಲಿ ಹೋಗ್ತಾ ಇದೀವಿ. ಅಂಡ್ 1000 ಐಲ್ಯಾಂಡ್ ಅಂದ್ರೆ ಅದು ಒಂಥರ ಅಲ್ಲೆಲ್ಲ ಚಿಕ್ಕ 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 100 of islands ಇದೆ. 100 ಅಲ್ಲ 1000 of islands ಇದೆ. ಅಷ್ಟು ತುಂಬಾ ಸಣ್ಣ ಸಣ್ಣ ಐಲ್ಯಾಂಡ್ಸ್ ಇದೆ. ಅದೆಲ್ಲ ಒಂದು ಫೆರಿಯಲ್ಲಿ ಕವರ್ ಮಾಡ್ತಾರೆ. ಮತ್ತೆ 1000 of islands ಇದೆ. ನಾವೆಲ್ಲ ಹೋಗಿ ಬರ್ತೀವಿ ಎಲ್ಲ islands ಗೆ. ಒಂದು ನಿಮಿಷ. 1000 ಐಲ್ಯಾಂಡ್ಸ್ ಇದು ಟೊರೊಂಟೊ ಇಂದ 270 ಕಿಲೋಮೀಟರ್ ದೂರದಲ್ಲಿ ಕಿಂಗ್ಸ್ಟನ್ ಅನ್ನೋವಂಥ ಒಂದು ಸಿಟಿಯಲ್ಲಿದೆ. 1000 ಐಲ್ಯಾಂಡ್ಸ್ ಅಂತ ಇದನ್ನು ಏನಕ್ಕೆ ಹೇಳ್ತಾರೆ ಅಂದರೆ, ಇಲ್ಲಿ ಸೇಂಟ್ ಲಾರೆನ್ಸ್ ಅನ್ನೋವಂಥ ಒಂದು ರಿವರಲ್ಲಿ 1800ಗೂ ಜಾಸ್ತಿ ಐಲ್ಯಾಂಡ್ಗಳಿವೆ, ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳು. ಹಾಗಾಗಿ ಇಲ್ಲಿಂದ 1000 ಐಲ್ಯಾಂಡ್ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಜಾಗ US ಹಾಗೂ ಕೆನಡಾ ಒಂದು ಬಾರ್ಡರ್ ಕೂಡ ಆಗಿದೆ. ಅಂದರೆ ಎರಡು ಕಂಟ್ರಿಯನ್ನು ನೀವು ಒಂದೇ ಕಡೆ ನೋಡಬಹುದು ಇಲ್ಲಿ. ಈ 1000 ಐಲ್ಯಾಂಡ್ಸನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಇಲ್ಲಿ ಸಿಟಿ ಕ್ರೂಸ್ ರೈಡ್ ತಗೋಬೇಕು. 1 hour ರೈಡ್, 2.5 hour ರೈಡ್ ಅಂತ ಈ ಥರ ಎಲ್ಲ ರೈಡ್ಗಳಿರುತ್ತೆ. ನಿಮಗೆ ಮೇಲಿಂದ ಮೇಲೆ ಸ್ವಲ್ಪ ನೋಡಿದ್ರೆ ಸಾಕು ಅಂದರೆ 1 hour ರೈಡ್ ತಗೋಬೋದು. ಬಟ್ ಡೀಟೇಲ್ ಆಗಿ ನೋಡಬೇಕು, ನಿಮ್ಗೆ ನೋಡೋಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇದೆಲ್ಲ ಇಷ್ಟ ಅಂದರೆ 2.5 hour ಇರುವಂಥ ಕ್ರೂಸ್ ರೈಡ್ ತಗೊಳ್ಳಿ. ಇದರಲ್ಲಿ ಕೆನಡಿಯನ್ ಸೈಡಲ್ಲಿ ಮತ್ತು ಅಮೆರಿಕನ್ ಸೈಡಲ್ಲಿ ಇರುವಂಥ ಎಲ್ಲ ಏನಿದೆ ಐಲ್ಯಾಂಡ್ಗಳು ತೋರಿಸ್ತಾರೆ. ಹಾಗೆ ಆ ಇಂಟರ್ನ್ಯಾಷನಲ್ ಬ್ರಿಡ್ಜ್ ತೋರಿಸ್ತಾರೆ, ಕೆನಡಾ ಮತ್ತು US ಕನೆಕ್ಟ್ ಆಗುವಂಥದ್ದು. ಹಾಗೆ ಕೆಲವೊಂದು ಕ್ಯಾಸಲ್ ಎಲ್ಲ ತೋರಿಸ್ತಾರೆ, ತುಂಬಾ ಫೇಮಸ್ ಆಗಿರುವಂತ 19th century ಕ್ಯಾಸಲ್ಗಳು. ಹಾಗೆ ಶಿಪ್ ರೆಕ್ಸ್ ಎಲ್ಲ ತೋರಿಸ್ತಾರೆ. ನಾವು ಕೂಡ 2.5 hour ಕ್ರೂಸ್ ರೈಡ್ ಅನ್ನೇ ಚೂಸ್ ಮಾಡ್ಕೊಂಡಿದ್ವಿ.
ಐಲ್ಯಾಂಡು ಅಕ್ಕಪಕ್ಕ ತುಂಬ ಮನೆಗಳು, ರೆಸ್ಟೋರೆಂಟ್ಗಳು, ಹಾಗೆ ಕೆಲವೊಂದು ಕ್ಯಾಸಲ್ಗಳೆಲ್ಲ ಇದೆ. ಮನೆಗಳಂದರೆ ಇದು ಕೆನಡಿಯನ್ಸ್ದು ಸಮ್ಮರ್ ಹೋಮ್ಸ್. ಸಮ್ಮರಲ್ಲಿ ಇಲ್ಲಿ ಬರ್ತಾರೆ, ಅವ್ರದ್ದೇ ಓನ್ ಬೋಟ್ ಇರುತ್ತೆ, ಮನೆ ಮುಂದೆ ನಿಲ್ಲಿಸ್ಕೊಂಡಿರ್ತಾರೆ, ಅದರಲ್ಲಿ ಆ ಕಡೆ ಓಡಾಡೋದು, ಆಮೇಲೆ ಹೀಗೆ ಲೈಫನ್ನು ತುಂಬ ಆಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ ಸಮ್ಮರಲ್ಲಿ. ಇವಾಗ ನೀವು ನೋಡ್ತಾ ಇರೋದು ಇದೊಂದು ಇಂಟರ್ನ್ಯಾಷನಲ್ ಬ್ರಿಡ್ಜ್, ಅಂದರೆ US ಮತ್ತು ಕೆನಡಾನ ಕನೆಕ್ಟ್ ಮಾಡುವಂಥ ಒಂದು ಬ್ರಿಡ್ಜ್ ಇದು. ಇದೇ ಥರ ಬ್ರಿಡ್ಜು ಒಂದು ನಯಾಗ್ರಾ ಫಾಲ್ಸಲ್ಲಿ ಕೂಡ ಇದೆ. ನಾವಂತೂ 1000 ಐಲ್ಯಾಂಡ್ ಕ್ರೂಸ್ ರೈಡನ್ನು ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಅದಾದಮೇಲೆ ಫೋಟೋ ಎಲ್ಲ ತೆಕ್ಕೊಂಡು ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡು ಮಜಾ ಮಾಡಿದ್ವಿ. ನೀವು ಆ ಫೋಟೋಸ್ ಎಲ್ಲ ನೋಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ, ಲಿಂಕ್ ಕೆಳಗಡೆ ಇದೆ. Are you enjoying? No. No? I'm playing with the steering wheel. You are playing with the it's not a steering wheel. It's a steering wheel. What is it? It's not a steering wheel. ಸೊ ರೇಯಾನ್ಸ್ಗೆ ಆವಾಗ ಚಳಿ ಆಗ್ತಿತ್ತಂತೆ, ಇವಾಗ ಚಳಿ ಆಗ್ತಾ ಇಲ್ಲಂತೆಲ್ಲ ರೇಯಾನ್ಸ್. ರೇಯಾನ್ಸ್ ಈಸ್ ನಾವು ಎಂಜಾಯಿಂಗ್ ಕ್ರೂಸ್. ಏನಿದು? ಚಿತ್ರಾನ್ನ. ಇದು ಬಿರಿಯಾನಿ. ಇದು ಬಿರಿಯಾನಿ ಸ್ಟೈಲಲ್ಲಿ ಮಾಡ್ಕೊಂಡ್ ಬಂದಿದ್ದೀವಿ, ಬಟ್ ಇವಾಗೆಲ್ಲ ಅದು ಬಿರಿಯಾನಿ ಹೋಗಿ ಏನೋ ಒಂದು ರೈಸ್ ಆಗಿದೆ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಕೆನಡಿಯನ್ ಫಸ್ಟ್ ರೈಲ್ವೆ ಟನಲ್ಗೆ. ಇದು ಬ್ರಾಕ್ವಿಲ್ ಡೌನ್ ಟೌನಲ್ಲಿದೆ. ಇದನ್ನ ಬ್ರಾಕ್ವಿಲ್ ರೈಲ್ವೆ ಟನಲ್ ಅಂತ ಕೂಡ ಹೇಳ್ತಾರೆ. ಇದು 1854 ಬಿಲ್ಡ್ ಆಗಿದ್ದು. ಇದು ಫಸ್ಟ್ ಕೆನಡಾದಲ್ಲಿ ಆಗಿರುವಂಥ ಫಸ್ಟ್ ರೈಲ್ವೆ ಟನಲ್ ಇದು. ಇದು ಒಂದು 525 ಮೀಟರ್ ಅಷ್ಟು ಲಾಂಗ್ ಇದೆ. ಇವಾಗ ಇದನ್ನು ಫುಲ್ LED ಲೈಟ್ಸ್ ಎಲ್ಲ ಹಾಕಿ ಡಿಮ್ ಚಾಕ್ ಮಾಡಿ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ.
ಆ್ಯಂಡ್ ಇದು ರೈಲ್ವೆ ಟನಲ್ ಆಗಿತ್ತು ಅಂತ ತೋರಿಸೋದಕ್ಕೇನೆ ಇವಾಗ ಅಲ್ಲಿ ಒಂದು ಟಾಯ್ ಟ್ರೈನ್, ಮಕ್ಕಳು ಟ್ರೈನ್ ಥರನೂ ಒಂದು ಪಾಸ್ ಆಗ್ತಾ ಇದೆ ಆ ಟನಲಲ್ಲೇ. ಸೊ ಇದೆಲ್ಲ ನೋಡಿಕೊಂಡು ಮನೆಗೆ ಹೋಗೋ ಆತುರದಲ್ಲಿ ನಾವು ವಿಡಿಯೋ ಎಂಡ್ ಮಾಡೋದನ್ನೇ ಮರೆತು ಹೋಗಿದ್ವಿ. ರೇಯಾಂಶ್ ಇವಾಗ ಎಂಡ್ ಮಾಡ್ತಾನೆ ಅಲ್ಲ ರೇಯಾಂಶ್? ಮಾಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಟಾಟಾ, ಬಾಯ್ ಬಾಯ್.